ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರಿಷ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ನಮ್ಮ ಸೌರಿಷ ಅಡುಗೆ ಮನೆಯಲ್ಲಿ ನೀವು ಡೈಲಿ ಹೊಸ ಹೊಸ ರುಚಿಕರವಾದ ಅಡುಗೆನ ನೋಡ್ತೀನ. ಹಾಗೆ ಇವತ್ತು ನಮ್ಮ ಜೊತೆ ಜಯಂತಿ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಜಯಂತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಮ್ಮ ಸೌರಿಷ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಹೇಳ್ಕೊಡ್ತೀವಿ? ಕಡಲೆ ಹಿಟ್ಟಿದ್ದು ಹಲ್ವಾ ಮಾಡುವ ಅಂತ. ಕಡಲೆ ಹಿಟ್ಟಿದ ಹಲ್ವಾ? ಓಕೆ, ನಾವು ಈಗ ಕ್ಯಾರೆಟ್ ಹಲ್ವಾ ಈ ಥರ ಎಲ್ಲ ಕೇಳಿದ್ವಿ, ನೀವು ಕಡಲೆ ಹಿಟ್ಟಿದ ಹಲ್ವಾ ಅಲ್ಲ? ಓಕೆ, ಹಾಗಾದರೆ ಕಡಲೆ ಹಿಟ್ಟು ಹಲ್ವಾ ಮಾಡಲಿಕ್ಕೆ ನಾವು ಅಡುಗೆ ರೂಮಿಗೆ ಹೋಗೋಲ್ಲ? ಓಕೆ, ಬನ್ನಿ. ಓಕೆ ಮ್ಯಾಮ್, ನಾವೀಗ ಕಡಲೆ ಹಿಟ್ಟಿನ ಹಲ್ವಾ ಮಾಡೋಕ್ಕೆ ರೆಡಿ ಆಗಿದ್ವಲ್ಲ, ಈಗ ಫಸ್ಟಿಗೆ ಅಂತ ಬೇಕು ನಿಮಗೆ? ಫಸ್ಟಿಗೆ ಒಂದು ಬಾಣಲೆ ಬೇಕಲ್ಲ? ಬಾಣಲೆ ಬೇಕು. ಓಕೆ, ಒಲೆ ಉರಿಸಬೇಕಲ್ಲ? ಬಾಣಲೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು, 2 ಸ್ಪೂನು ಆಯಿಲ್ ಹಾಕಿ. ಓಕೆ, ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು. ಹಾಕಿ ಸ್ವಲ್ಪ ತುಪ್ಪ ಹಾಕ್ತೇನೆ. ತುಪ್ಪ ಅಲ್ಲ? ಓಕೆ ಓಕೆ, ಆಯಿಲ್ ಜೊತೆ ತುಪ್ಪ ಕೂಡ ಹಾಕ್ತಿದ್ದೀರಲ್ಲ, ಟೇಸ್ಟ್ ಬರಲಿ ಅಂತಲ್ಲ? ಓಕೆ, ಈಗ ಇದು ಕಡಲೆ ಹಿಟ್ಟು ಹಾಕಿ ಹುರಿಬೇಕು ಅದರಲ್ಲಿ. ಹಾಂ, ಓಕೆ. ಹಾಂ, ಇದು 1 ಕಪ್ ಕಡಲೆ ಹಿಟ್ಟು. 1 ಕಪ್ ಕಡಲೆ ಹಿಟ್ಟು. ಓಕೆ, 1 ಕಪ್ಪು ಕಡಲೆ ಹಿಟ್ಟು ಮತ್ತು ತುಪ್ಪ, ಆಯಿಲ್ ಹಾಕಿ ಹುರಿಬೇಕಲ್ಲ? ಒಳ್ಳೆ ಇದಾಗಬೇಕು. ಓಕೆ, ಫ್ರೈ ಆಗಬೇಕು. ಇದು ನಾರ್ಮಲ್ ಆಗಿ ನೀವು ಒಂದು 2 ಜನ ತಿನ್ನುವಷ್ಟು ಮಾಡಿದಿರಲ್ಲ? ಅಂದರೆ ಸ್ವಲ್ಪ ಮಾಡಿ, ಅಂದರೆ ಜಾಸ್ತಿ ಆಗ್ತದೆ. ಈಗ ನೋಡುವಾಗ ಸ್ವಲ್ಪ ಕಾಣ್ತದೆ, ಓಕೆ, ಅದೆಲ್ಲ ಹಾಕುವಾಗ ಜಾಸ್ತಿ ಆಗ್ತದೆ. ಓಕೆ, ಈಗ ಒಂದು ಇದ್ರೆ ಈ ಸೈಡಲ್ಲಿ ನಾವು ಸಕ್ಕರೆ ಇದಕ್ಕೆ ಇಡುವ. ಸಕ್ಕರೆನ ಪಾಕಲ್ಲ, ಹೀಗೆ ಕರಗಬೇಕು. ಕರಬೇಕಲ್ಲ? ಓಕೆ, ನಾವು ಹಾಗಾದರೆ ತವಾದಲ್ಲಿ ಸಕ್ಕರೆ ಪಾಕ ಮಾಡೋಲ್ಲ. ಇದರಲ್ಲಿ ಅರ್ಧ ಕಪ್ ಸಕ್ಕರೆ ಉಂಟು, 1.5 ಕಪ್ ಟೀ ನೀರು ಹಾಕಬೇಕು. ಹಾಕಿ ಇನ್ನೊಂದು ಅರ್ಧ ಹಾಕಿ. 1.5 ಕಪ್ ಅಲ್ಲ? ಹಾಕ್ತಾ ಇದ್ದೀನಿ. ಎಷ್ಟಿರಲ್ಲ? 1.5 ಕಪ್ ನೀರು ಜಾಸ್ತಿ ಆಗಲ್ಲ? ಅಂದರೆ ಈಗ ಹಲ್ವಾ ಅಂತೇಳಿ ಬಂದಾಗ ಸ್ವಲ್ಪ ಗಟ್ಟಿ ಇರುತ್ತಲ್ಲ? ಗಟ್ಟಿ ಇರ್ತದೆ, ಆದರೂ ಸಾಕು, ಡ್ರೈ ಆಗುತ್ತಲ್ಲ? ಓಕೆ, ಅದು ಅದರಲ್ಲಿ ಬೇಯಬೇಕಲ್ಲ? ಹೌದು. ಈಗ ಇದು ಹಾಕುವ ಕರ್ಬೂಜದ ಬೀಜ. ಕರ್ಬೂಜದ ಬೀಜ ಅಲ್ಲ? ಓಕೆ, ಕರ್ಬೂಜ ಬೀಜ ಅಲ್ಲ? ಓಕೆ ಓಕೆ, ಸಕ್ಕರೆಯ ಪಾಕ ಕುದೀತಾ ಉಂಟು. ಸಾಕಾ? ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದ್ರೆ ಸಾಕಲ್ಲ? ಅದು ಸಕ್ಕರೆ ಪಾಕ ಅಲ್ಲ, ಸಕ್ಕರೆ ನೀರಲ್ಲ? ಓಕೆ, ಇದು ಕರಗಿದೆ. ಆಫ್ ಮಾಡಲ? ಆಫ್ ಮಾಡಿ. ಸ್ವಲ್ಪ ಫ್ರೈ ಆಗಬೇಕು. ಓಕೆ, ಕಡಲೆ ಹಿಟ್ಟು ಸ್ವಲ್ಪ ಪಾಕ ಆಗಲಿಕ್ಕೆ ಟೈಮ್ ತಗೊಳ್ತಲ್ಲ? ಹೇಳಿ ಮ್ಯಾಮ್, ಹೇಗೆ ಐಡಿಯಾಸ್ ಬಂತು ಈ ಥರ ಕಡಲೆ ಹಿಟ್ಟಲ್ಲಿ ಹಲ್ವಾ ಮಾಡುವ ಅಂತ? ಅದು ಒಬ್ಬರು ಮಾಡಿದ್ದು ನಾನು ಕೇಳಿದ್ದು, ನಾನು ಮಾಡಲಿಲ್ಲ ಮನೆಯಲ್ಲಿ, ಆದರೆ ನೋಡುವ ಅಂತ ಹೇಳಿ.
ನಾರ್ಮಲಾಗಿ ಈ ಪೇಡ ಅದೆಲ್ಲ ತಿಂತೀವಿ ನಾವು ಹೊರಗಡೆ, ಇದು ಹಲ್ವಾ ಕಮ್ಮಿ. ಕ್ಯಾರೆಟ್ ಹಲ್ವಾ ಉಂಟಲ್ಲ ಆ ಥರ ಸಹ ತಿನ್ಬೋದು, ಇಲ್ಲದ್ರೆ ಬರ್ಫಿ ಥರ ಸಹ ಮಾಡಿ ತಿನ್ಬೋದು ಫ್ರಿಜ್ಜಲ್ಲಿಟ್ಟು. ನಾವು ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕೋದಲ್ಲ, ಇದು ಕರ್ಬೂಜದ ಬೀಜ ತುಪ್ಪದಲ್ಲಿ ಹುರಿದ್ರೆ ಎಲ್ಲ ಪಟ ಪಟ ಅಂತ ಉಳಿತದೆ, ಡ್ರೈ ಅದಕ್ಕೆ ಈ ಥರನೇ ಅದಕ್ಕೇನೆ ಹಾಕಿದ್ದು. ಅದು ಹೇಗೆ ಗೊತ್ತಾಗ್ತದೆ ನಿಮಗೆ ಈಗ ಎಷ್ಟು ಅಂದರೆ ಕಡಲೆ ಹಿಟ್ಟು ಆಲ್ರೆಡಿ ಅದು ನೈಸ್ ಆಗಿರುತ್ತಲ್ಲ, ಅಂದರೆ ಕರೆಕ್ಟ್ ಆಗಿದೆ ನೋಡಿ, ಆಗ ಗಟ್ಟಿ ಗಟ್ಟಿ ಇತ್ತಲ್ಲ, ಈಗ ಸ್ವಲ್ಪ ಸ್ಮೂತ್ ಆಯ್ತು ನೋಡಿ. ಹೌದೌದು, ಅದು ತುಪ್ಪ ಎಣ್ಣೆ ಎಲ್ಲ ಬಿಡ್ತಾ ಬರ್ತದೆ, ಫ್ರೈ ಆದರೆ ರೆಡಿ ಆಗ್ತಾ ಬರ್ತಲ್ಲ ನೋಡಿ, ಈಗ ಸ್ಮೆಲ್ ಬರ್ತದೆ. ಹೌದೌದು, ಇಲ್ಲದ್ರೆ ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ ಇರುತ್ತೆ. ನಿಮ್ಗೆ ಜಾಸ್ತಿ ಕೂಡ ಆಗ್ಬಾರ್ದಲ್ಲ, ಕಡಲೆ ಹಿಟ್ಟು ಬೇಗ ಅಡಿ ಹಿಡಿತಲ್ಲ. ಹೌದು, ಈಗ ಎಣ್ಣೆ ಎಲ್ಲ ಬಿಡ್ತಾ ಬಂತಲ್ಲ. ಹೌದೌದು, ಒಂದೊಂದು 2 ನಿಮಿಷದಲ್ಲಿ ಎಲ್ಲ ರೆಡಿ ಆಗ್ತದೆ. ಹೇಳಿ ಮ್ಯಾಮ್, ಮನೇಲೆಲ್ಲ ಹೇಗೆ ಅಡಿಗೆಲ್ಲ ನೀವೇ ಮಾಡೋದಾ? ನೀವೇ ಮಾಡೋದಾ? ಎಷ್ಟು ಜನ ಇದ್ದೀರಾ ಮನೆಯಲ್ಲೆಲ್ಲ? ಮನೆಯಲ್ಲಿ ನಾನು ಮತ್ತು ಮಗಳು, ಒಬ್ಬಳಿಗೆ ಮದುವೆ ಆಗಿದೆ. ಮದುವೆ ಆಗಿದ್ದೀರಾ? ಓಕೆ. ಮಕ್ಕಳೆಲ್ಲ ಅಡಿಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಅಡಿಗೆ. ನೀವು ಈ ಥರ ಸ್ಪೆಷಲ್ ಆಗಿ ಹೇಳಿಕೊಟ್ರೆ ಅವರು ಅಡಿಗೆ ಮಾಡ್ತಾರಲ್ಲ. ಇನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಪಾಕ ಹಾಕುವ. ಓಕೆ, ಈಗ ಕಡಲೆ ಹಿಟ್ಟು ರೆಡಿ ಆಗಿದೆಲ್ಲ. ಓಕೆ, ಈಗ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಪಾಕ ಹಾಕುವ. ಸಕ್ಕರೆ ಪಾಕ ಹಾಕಬೇಕು. ಓಕೆ, ಅಂದರೆ ಒಮ್ಮೆಗೆ ಹಾಕೋದಲ್ಲ, ಸ್ವಲ್ಪ ಸ್ವಲ್ಪ. ಓಕೆ, ನಾನು ಹಾಕ್ಲಾ? ನೀವಲ್ಲಿ ಹಾಕ್ಲಾ? ಸ್ವಲ್ಪ ಹಾಕಿ. ಓಕೆ, ಸ್ವಲ್ಪ ಹೊತ್ತು ಹಾಕಿ, ಮತ್ತೆ ಹಾಕಿ, ಸ್ವಲ್ಪ ಓಕೆ. ನೋಡಿ, ಸ್ವಲ್ಪ ಇತ್ತಲ್ಲ, ಈಗ ಜಾಸ್ತಿ ಆಯ್ತು. ಹೌದೌದು, ಸಕ್ಕರೆ ಪಾಕ ಬಿದ್ದಾಗೆ ಜಾಸ್ತಿ ಆಗ್ತಾ ಉಂಟಲ್ಲ, ಅದು ಸ್ವಲ್ಪ ಉಬ್ಬಿ ಬರುತ್ತಲ್ಲ ಈ ಥರ ಹಾಕಿದಾಗ. ಹಾಕ್ಲಾ? ಹಾಕಿ. ನಾವೇನು 1.5 ಕಪ್ಪು ನೀರು ತಗೊಂಡಿದ್ದೆ, ಅದನ್ನು ಫುಲ್ ಹಾಕಬೇಕಾ? ಫುಲ್ಲು. ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಹಾಕ್ಲಾ ಪೂರ? ಹಾಕಿ. ಒಂದೇ ಸಲ ಹಾಕಿದರೆ ಅದು ಗಟ್ಟಿ ಗಟ್ಟಿ ಇರುತ್ತೆ ಅಂತಾರಲ್ಲ. ಓಕೆ, ಶಾಯಿ ಪಾಕ ಬರ್ತಾ ಉಂಟಲ್ಲ ಇವಾಗ. ನೋಡಿ, ಅದೇ ಸ್ವಲ್ಪ ಇದ್ದ ಕಡಲೆ ಹಿಟ್ಟು ಜಾಸ್ತಿ ಇದೆ. ಅದೇ ಕಡಲೆ ಹಿಟ್ಟಿನ ಹಲ್ವಾ ಮಾಡಲಿಕ್ಕೆ ಬೆಂಕಿ ಮೈನ್ ಅಲ್ಲ. ಬೆಂಕಿಯನ್ನು ನಾವು ಹೇಗೆ ಎಷ್ಟು ಫ್ಲೇಮಲ್ಲಿ ಇಡ್ತೇವೆ ಅದೇ ಗಟ್ಟಿ ಆಗ್ತಾ ಬಂತು, ಕ್ಲಿಯರ್ ಆಗ್ತಾ ಪಾಕ ರೆಡಿ ಆಗ್ತಾ ಉಂಟಲ್ಲ. ಏಲಕ್ಕಿ ಪುಡಿ ಹಾಕುವ. ಏಲಕ್ಕಿ ಅಲ್ಲ? ಓಕೆ, ಪರಿಮಳಕ್ಕೆ ಏಲಕ್ಕಿ. ಹಲ್ವಾ ಅಂತ ಬಂದಾಗ ಹಾಗೆ ಅಲ್ಲ, ಏಲಕ್ಕಿ ಎಲ್ಲ ಹಾಕಿದರೆ. ಕಲರ್ ಬೇಕಿದ್ರೆ ಹಾಕ್ಬೋದು. ಹಾಂ, ಕಲರ್ ಬೇಕಿದ್ರೆ. ಆಲ್ರೆಡಿ ಇದು ಕಡಲೆ ಹಿಟ್ಟು ಕಲರ್ ಇದ್ದಾಗ ಇದೆ, ಬೇಕಿದ್ರೆ ಸ್ವಲ್ಪ ಆರೆಂಜ್ ಕಲರ್ ಬೇಕಿದ್ರೆ ಕಲರ್ ಹಾಕ್ಬೋದು. ಹೌದು, ಕಡಲೆ ಹಿಟ್ಟು ಹಲ್ವಾಕ್ಕೆ ಕಲರ್ ಬೇಕು ಅಂತಿಲ್ಲ, ಅಷ್ಟು ಚೆನ್ನಾಗಿರುತ್ತಲ್ಲ. ಓಕೆ, ತುಪ್ಪ ಹಾಕುವ ಅದಕ್ಕೆ. ಹಾಂ, ಈಗ ಫೈನಲ್ ಆಗಿ ತುಪ್ಪ ಹಾಕಬೇಕಲ್ಲ. ಓಕೆ, ಈಗ ಸಾಧಾರಣ ಎಲ್ಲ ರೆಡಿ ಆಗ್ತಾ ಬಂತಲ್ಲ, ಕಡಲೆ ಹಿಟ್ಟಿನ ಹಲ್ವಾ ರೆಡಿ ಆಗ್ತಾ ಬಂತು. ತುಪ್ಪ ಹಾಕಿದರೆ ಇನ್ನು ಸ್ಮೆಲ್ ಆಲ್ರೆಡಿ ಅದು ತುಪ್ಪದಲ್ಲೇ ನಾವು ಅದನ್ನು ಹೊಡೆದುಕೊಂಡಿದ್ವಿ, ಮೇಲ್ಗಡೆ ತುಪ್ಪ ಇರಲಿ ಅಂತ. ತುಪ್ಪ ಹಾಕಿ ಸ್ವಲ್ಪ ಇದು ಮಾಡಬೇಕು, ಫ್ರೈ ಆಗಬೇಕು. ಎಲ್ಲ ರೆಡಿ ಆದ ನಂತರ ಕೂಡ ಒಂದು ತುಪ್ಪ ಹಾಕಿದರೆ ಅದರ ಘಮ ಘಮ ಟೇಸ್ಟೇ ಬೇರೆ ಅಲ್ಲ. ಅದೇ ಇವಾಗ ಕ್ಲೀನ್ ಮುದ್ದಿಗೆ ಬರಬೇಕು, ಹೀಗೆ ನೀರಿನ ಅಂಶ ಎಲ್ಲ ಹೋಗಿ ಏನು ತುಪ್ಪದಲ್ಲೇ ಇರಬೇಕಲ್ಲ ಅದು. ಹಾಗೆ ಈಗ ಬಾಣಲೆ ಬಿಟ್ಟಿತ್ತು, ಆಯ್ತು ಅಂತ. ಹಾಂ, ರೆಡಿ ಆಗಿದೆ ಅಂತಲ್ಲ. ಓಕೆ, ಈಗ ರೆಡಿ ಆಗಿದೆಲ್ಲ. ಓಕೆ, ನೀವು ಆಗಲೇ ಹೇಳ್ತಿದ್ರಿ ಏನು ಅದು ನಾರ್ತ್ ಇಂಡಿಯಾದು ಬೇಸಿನ ಹಲ್ವಾ. ಬೇಸಿನ ಹಲ್ವಾ ಅಂತ ಹೇಳಿದ್ರ? ಓಕೆ, ಇದು ಸಹ ಮಾಡ್ಬೋದು. ಇದ್ರೆ ಬರ್ಫಿ ಥರನೂ ಮಾಡ್ಬೋದಲ್ಲ. ಬಟ್ಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದಾಗಿ ಕಟ್ ಮಾಡ್ಬೋದು. ಇದು ಕಾಶಿ ಹಲ್ವಾ ನಾವು ತಿಂತೇವಲ್ಲ, ಇದು ಕ್ಯಾರೆಟ್ ಹಲ್ವಾ ಅಲ್ಲ, ಆ ಥರ ಸಹ ತಿನ್ಬೋದು. ಓಕೆ, ಚೆನ್ನಾಗಿ ಬಂದಿದಲ್ಲ. ನಾರ್ಮಲ್ ಆಗಿ ನಾವೀಗ ಏನು ಕ್ಯಾರೆಟ್ ಹಲ್ವಾ ಈ ಥರ ಎಲ್ಲ ತಿನ್ನೋದಕ್ಕಿಂತ ಸ್ಪೆಷಲ್ ಆಗಿ ಈ ಥರ ಮಾಡ್ಬೋದಲ್ಲ. ಓಕೆ, ಗೋಡಂಬಿ ಬದಲು ನೀವು ಅದನ್ನು ಹಾಕಿದ್ದೀರಲ್ಲ? ಗೋಡಂಬಿ ಸಹ ಹಾಕ್ಬೋದು, ಇದು ಸಹ ಟೇಸ್ಟ್ ಉಂಟು ಗೋಡಂಬಿ ಥರನೇ. ಓಕೆ, ಬಿಸಿ ಬಿಸಿ ನಾರ್ತ್ ಇಂಡಿಯಾದು
ಬೇಸಿನ ಹಲ್ವಾ ರೆಡಿ ಆಗಿದೆ, ಟೇಸ್ಟ್ ನೋಡಿ. ಓಕೆ, ಬಿಸಿ ಬಿಸಿ ಕಡಲೆ ಹಿಟ್ಟಿನ ನಾರ್ತ್ ಇಂಡಿಯನ್ ಬೇಸಿನ ಹಲ್ವಾ ಅಲ್ಲ? ಓಕೆ, ಕಡಲೆ ಹಿಟ್ಟಿಂದ ಹಲ್ವಾ ಕೂಡ ನಾನು ಫಸ್ಟ್ ಟೈಮ್ ಕೇಳಿದ್ದು. ಕ್ಯಾರೆಟ್ ಹಲ್ವಾ ಈ ಥರದ ಬೇರೆ ಬೇರೆ ಹಲ್ವಾ ಕೇಳಿದ್ದೇನೆ. ಕಡಲೆ ಹಿಟ್ಟಿನ ಹಲ್ವಾ ಕೂಡ ಚೆನ್ನಾಗಿ ಬಂದಿದೆ ಮ್ಯಾಮ್. ಒಳ್ಳೆ ಇಡೀ ನಮ್ಮ ಅಡಿಗೆ ರೂಮ್ ಘಮ ಘಮ ಅಂತ ಹೇಳ್ದುಂಟು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಜಯಂತಿ ಅವರು ಕಡಲೆ ಹಿಟ್ಟಿನ ನಾರ್ತ್ ಇಂಡಿಯಾದ ಬೇಸನ್ ಹಲ್ವಾವನ್ನು ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಆದರೆ ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬೇಸನ್ ಹಲ್ವಾ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಸ್ವಲ್ಪ ತುಪ್ಪ ಹಾಕಿ 1 ಕಪ್ ಕಡಲೆ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಕರ್ಬೂಜದ ಬೀಜ ಸೇರಿಸಿ ಹುರಿಯಿರಿ. ಇನ್ನೊಂದೆಡೆ 1 ಕಪ್ ಸಕ್ಕರೆಗೆ 1.5 ಕಪ್ನಷ್ಟು ನೀರು ಹಾಕಿ ಕರಗಿಸಿಕೊಳ್ಳಿ. ಆನಂತರ ಸ್ವಲ್ಪ ಸ್ವಲ್ಪವೇ ಸಕ್ಕರೆ ಪಾಕವನ್ನು ಕಡಲೆ ಹಿಟ್ಟಿಗೆ ಸೇರಿಸುತ್ತಾ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಗೂ ತುಪ್ಪ ಹಾಕಿ 1 ಮುದ್ದೆ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕಡಲೆ ಹಿಟ್ಟಿನ ಹಲ್ವಾ ರೆಡಿ. ಓಕೆ, ನಾರ್ತ್ ಇಂಡಿಯಾದ ಬೇಸನ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂದರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಟೌಮಾಸ್ ಬ್ಯೂಟಿ ಸೋಪ್, ಸತ್ಯನಾಸ್ ಟೋಸ್, ಮೆಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಜಯಂತಿ ಅವರು ಆವಾಗಲೇ ಹಲ್ವಾ ರೆಡಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಡಿಶ್ ಮಾಡ್ತಾನೆ ಅಂತ ಹೇಳಿದರು. ಏನು ಅಂತ ಅವರ ಜೊತೆ ಕೇಳುವ. ಮ್ಯಾಮ್, ಈಗ ಮೊಟ್ಟೆದು ಪಕೋಡ ಮಾಡುವ. ಎಗ್ಗಿದು ಪಕೋಡನ? ಓಕೆ ಓಕೆ, ಹಾಗಾದ್ರೆ ಅದಕ್ಕೆ ಬೇಯಿಸಿದ್ದು ಎಗ್, ಬೇಯಿಸಿದ ತುರಿಬೇಕಲ್ಲ? ಓಕೆ, ತುರಿಲಿಕ್ಕೆ ರೆಡಿ ಉಂಟು. ಪ್ಲೇಟ್ ಬೇಕಾ ಅಥವಾ ಅದಕ್ಕೇನಾ? ತುರಿಬೇಕು. ಓಕೆ, ಮೊಟ್ಟೆಯನ್ನು ಹಾಗೆ ತುರಿದ? ಹೌದು. ಅದು ಚಿಕ್ಕ ತುರಿಬೇಕಾ ಅಥವಾ ದೊಡ್ಡದಾಗ್ತದೆ? ಆದರೆ ಅದರಲ್ಲಿ ಎಷ್ಟು ಬೀಳುವುದಿಲ್ಲ. ಓಕೆ, ಚಿಕ್ಕ ಚಿಕ್ಕ ತುರಿದ್ರೆ ಒಳ್ಳೆದಾಗ್ತದೆ. ಓಕೆ, ಅದನ್ನು ಈಗ ಸ್ಲೈಸ್ ಮಾಡಿದ್ರೆ ಆಗಲ್ಲ, ಈ ಥರನೇ ತುರಿಬೇಕಲ್ಲ? ತುರಿದ್ರೆ ಮೊಟ್ಟೆಯನ್ನು ಕೂಡ ಹೀಗೆ ತುರಿಬೋದು ಅಂತ ನಾನು ಇವಾಗಲೇ ನೋಡಿ. ಹೌದು, ತುರಿಬೋದು. ಸರಿ, ಸ್ಲೈಸ್ ಮಾಡಿದರೆ ದೊಡ್ಡದರದ್ದು ಬೀಳ್ತದೆ ಅಲ್ಲ? ಪೀಸ್ ಸಿಗುತ್ತೆ. ಈ ಥರ ಇದಾದರೆ ಸ್ವಲ್ಪ ತುರಿದ್ರೆ ಚಿಕ್ಕದಾಗಿರುತ್ತಲ್ಲ. ಎಗ್ಗಿನ ಪಕೋಡ ಅಲ್ಲ? ಓಕೆ, ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕುವ. ಯಾವುದು? ಚಿಲ್ಲಿ ಫ್ಲೇಕ್ಸ್. ಓಕೆ, ಅಂದರೆ ಅದು ಹುಡಿ ಮಾಡಿದ್ದಲ್ಲ? ಹೌದು. ಕೊತ್ತಂಬರಿ ಸೊಪ್ಪು ಹಾಕುವ. ಓಕೆ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕಿದ್ದು. ಮತ್ತು ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಇಲ್ಲದಿದ್ದರೆ ಆಗೋದಿಲ್ಲ. ಇನ್ನು ಸ್ವಲ್ಪ ಗರಂ ಮಸಾಲೆ ಪುಡಿ. ಗರಂ ಮಸಾಲ ಅಲ್ಲ? ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಮತ್ತು ಗರಂ ಮಸಾಲೆ. ಸ್ವಲ್ಪ ಗರಂ ಮಸಾಲೆ. ನಾವು ಅರುಣ ಮಸಾಲೆ ಅವರ ಗರಂ ಮಸಾಲೆ ಹುಡಿಯನ್ನು ಹಾಕ್ತಿದ್ದೀವಿ. ಸಾಕಾ? ಸಾಕು. ಕಾಳು ಮೆಣಸಿನ ಪುಡಿ ಇದೆ. ಓಕೆ, ಚೂರು ಕಾಳು ಮೆಣಸಿನ ಪುಡಿ ಹಾಕಿ. ಓಕೆ, ನಾವು ಅರುಣ ಮಸಾಲೆ ಅವರ ಅರಶಿನ ಪುಡಿ. ಸಾಕು. ಇನ್ನು ಕಾಳು ಮೆಣಸು. ಓಕೆ, ನಾವು ಕಾಳು ಮೆಣಸಿನ ಹುಡಿ ಅರುಣ ಮಸಾಲೆ ಸಾಕಾ? ಓಕೆ, ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ ಎಗ್ ಜೊತೆ. ಈಗ ಬ್ರೆಡ್ ಇದು ಮಾಡುವ, ಇದರಲ್ಲಿ ಲಟ್ಟಿಸುವ. ಸ್ವಲ್ಪ ಲಟ್ಟಣಿ ಬ್ರೆಡ್ಡಿಗೆ ಏನು ಮಾಡ್ತಿದ್ರಿ ಈಗ? ಅದಕ್ಕೆ ಬ್ರೆಡ್ ಲಟ್ಟಿಸಬೇಕು, ಮತ್ತು ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಇದಕ್ಕೆ ಹಾಕಿಡಿ ಸ್ವಲ್ಪ ನೀರು. ಓಕೆ, ಅಂದರೆ ಬ್ರೆಡ್ಡನ್ನು ಆ ಥರ ಲಟ್ಟಿಸೋದು? ಅಂದರೆ ಏನು ಬೇಯಿಸ್ಲಿಕ್ಕಿಲ್ಲಲ್ಲ? ಇಲ್ಲ, ಮತ್ತೆ ಬೇಯಿಸೋದು. ಆಯಿಲ್ ಇಡಬೇಕು. ಓಕೆ, ಚೂರಿಬೇಕು, ಸೈಡ್ ಕಟ್ ಮಾಡಿ ತೆಗಿಲಿಕ್ಕೆ. ಓಕೆ, ಆಯಿಲ್. ಓಕೆ, ನಾನೀಗ ಆಯಿಲ್ ಇಡಬೇಕಲ್ಲ? ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ದೀವಿ. ಎಸ್, ನಾವೀಗ ಬ್ರೆಡ್ಡನ್ನು ಈ ಥರ ನಾರೆನ್ಸ್ ಬ್ರೆಡ್ ಸ್ಮೂತ್ ಇರ್ತದೆ. ನಾರೆನ್ಸ್ ಬ್ರೆಡ್ ಅಲ್ಲ? ಹೌದು, ಚೆನ್ನಾಗಿರುತ್ತೆ. ಎಲ್ಲ ನಾರ್ಮಲ್ ಆಗಿ ಡೈಲಿ ಫುಡ್ಡಿಗೆ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ, ನಾರಾಯಣ್ಸ್ ಅವರ ಬ್ರೆಡ್ಡನ್ನು ಈ ಥರ ಪಕೋಡ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಓಕೆ, ಅಂಚು ತೆಗಿಬೇಕು ಸೈಡ್ ಇದು. ಓಕೆ,
ಪಕೋಡಕ್ಕೆ ಈ ಥರ ಮಾಡಿ ಏನು ಮಾಡ್ತೀರಾ ಅಂದರೆ ಈಗ ಇದನ್ನು ರೋಲ್ ಮಾಡ್ತೀರಾ? ಇಲ್ಲ, ಅದು ಇದ್ರಿಗೆ ಹಾಕಿ ಸ್ಟಫಿಂಗ್ ಮಾಡಿ ಮತ್ತೆ ಕವರ್ ಮಾಡೋದು. ಮತ್ತೆ ಇದು ಮೊಟ್ಟೆದು ಇದು ಹಾಕೋದು. ಮೊಟ್ಟೆಯನ್ನು ಇದು ಒಂದು ಹಸಿ ಮೊಟ್ಟೆ ಇಡ್ತೀರಲ್ಲ, ಅದನ್ನು ಹೊಡಿಬೇಕು. ಸ್ವಲ್ಪ ಉಪ್ಪು ಹಾಕುವ. ಅಕ್ಕಿ ಮತ್ತು ಸ್ವಲ್ಪ ಹಾಲು ಹಾಕುವ. ಹಾಂ, ಹಾಲಲ್ಲ, ಮೊಟ್ಟೆಗೆ ಹಾಲು ಹಾಕಿದ್ರಲ್ಲ. ಹೌದು. ಓಕೆ. ಎಸ್, ಈ ಥರ ಬ್ರೆಡ್ಡನ್ನು ಲಟ್ಟಣಿಗೆಯಲ್ಲಿ ಈ ಥರ ಇದು ಮಾಡಬೇಕಲ್ಲ. ಓಕೆ. ನಾವಾದರೆ ಅರ್ಜೆಂಟಿಗೆ ಅದನ್ನು ಆ ಥರ ಎಲ್ಲ ಮಾಡಲಿಕ್ಕಿಲ್ಲ, ಹಾಗೆ ಮಾಡ್ತಿದ್ವಿ ಅಂತಲ್ಲ. ಹೀಗೆ ಇದಕ್ಕೆ ಇದು ಹಾಕಿ ಸ್ವಲ್ಪ ಉಪ್ಪು ಹಾಕುವ. ಓಕೆ. ಹಾಂ, ಆಯಿಲ್ ಕೂಡ ಕರೆಕ್ಟಾಗಿ ಇದಕ್ಕೆ ಈ ಥರ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಹಾಂ 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 ಈ ಥರ ಬ್ರೆಡ್ ಅಂಟ್ಲಿಕ್ಕೆ ನೀರು ಹಾಕಬೇಕಲ್ಲ. ಎಗ್ ಮಸಾಲೆ ಏನು ಮಾಡ್ತೀವಿ, ಈ ಥರ ಬ್ರೆಡ್ಡಿಗೆ ಹಾಕುವಾಗ ಸ್ವಲ್ಪ ಜಾಗಿರ್ತೀವಿಲ್ಲ. ಹೌದು, ಅದ್ದಿ ಎಣ್ಣೆಗೆ ಹಾಕೋ. ಹಾಂ, ಈ ಥರ ಎಗ್ಗನ್ನು ಹೌದು ಹೀಗೆ ಡಿಪ್ ಮಾಡಿ ಫ್ರೈ ಮಾಡಬೇಕು. ಓಕೆ. ಸ್ವಲ್ಪ ಬ್ರೆಡ್ಡನ್ನು ಕರೆಕ್ಟಾಗಿ ಪಾಕಬೇಕಲ್ಲ. ಹೌದು. ಎಸ್, ಈ ಥರ ಬ್ರೆಡ್ ಹಾಕೋದಲ್ಲ. ಓಕೆ. ಓಕೆ, ಇವಾಗ ಎಗ್ಗಿದು ಬೋಂಡ ರೆಡಿ ಆಗ್ತಂತಲ್ಲ. ಓಕೆ. ನಾರ್ಮಲಾಗಿ ಟೀ ಜೊತೆ ಎಲ್ಲ ತಿನ್ಬೋದಲ್ಲ, ಈವ್ನಿಂಗ್ ಟೈಮಲ್ಲೆಲ್ಲ, ಸಂಜೆ ಟೈಮಲ್ಲೆಲ್ಲ ತಿನ್ಬೋದಲ್ಲ. ಹೌದು, ಮಕ್ಕಳು ಶಾಲೆಯಿಂದ ಬರುವಾಗೆಲ್ಲ ಹಾಂ, ಅವರಿಗೆಲ್ಲ ಖುಷಿ ಆಗ್ತದೆ. ಈ ಥರ ಮಾಡಿಕೊಟ್ಟು ನಾರ್ಮಲ್ ಈ ಸ್ಕೂಲಲ್ಲೆಲ್ಲ ಎಗ್ಗೆಲ್ಲ ಸಿಗುತ್ತೆ, ಆದರೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಎಗ್ಗು ಮತ್ತು ಬ್ರೆಡ್ ಇದ್ರೆ ಆಯ್ತಲ್ಲ. ಬ್ರೆಡ್ ಸ್ವಲ್ಪ ಮಸಾಲೆ ಎಲ್ಲ ರೆಡಿ. ಇವಾಗ ನಾರ್ಮಲಾಗಿ ನೋಡುವಾಗ ಬ್ರೆಡ್ ಅಂತ ಗೊತ್ತೇ ಆಗಲ್ಲ, ಎಗ್ಗಿನ ಇದು ಮಿಕ್ಸ್ ಆದಾಗ. ಹೇಗೆ ನಾರ್ಮಲ್ ಬೋಂಡ ಹೇಗೆ ಹಾಂ, ಪಪ್ಸ್ ಟೈಪ್ ಬರುತ್ತೆ. ಅದು ರೆಡಿ ಆಗಲ್ಲ. ಓಕೆ, ಆಫ್ ಮಾಡಲಾ? ಓಕೆ. ಓಕೆ, ಇವಾಗ ಸರ್ವ್ ಮಾಡುವ ಟೈಮಲ್ಲ. ಓಕೆ. ಬಿಸಿ ಬಿಸಿ ಎಗ್ ಪಕೋಡ ರೆಡಿಯಾಗಿದೆ. ಓಕೆ, ಬಿಸಿ ಬಿಸಿ ಎಗ್ ಪಕೋಡ. ಒಂದು ಡಿಫ್ರೆಂಟ್ ಏನು ಬ್ರೆಡ್ ಎಲ್ಲ ಹಾಕಿ ಪಕೋಡ ಮಾಡಿದರೆ, ಎಗ್ಗಿನ ಎಲ್ಲ ಮಸಾಲೆ ಎಲ್ಲ ಹಾಕಿ. ಥ್ಯಾಂಕ್ ಯು ಮ್ಯಾಮ್, ಸಗದಾಗಿ ಬಂದಿದೆ. ಟೇಸ್ಟ್ ನೋಡುವಲ್ಲ. ಓಕೆ, ಜಯಂತಿ ಅವರು ಬ್ರೆಡ್ ಎಲ್ಲ ಮಿಕ್ಸ್ ಮಾಡಿ ಎಗ್ ಪಕೋಡ ಮಾಡಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬನ್ನಿ. ಎಗ್ ಪಕೋಡ ತಯಾರಿಸುವ ವಿಧಾನ: ಮೊದಲಿಗೆ ಬೇಯಿಸಿದ ಮೊಟ್ಟೆಯನ್ನು ತುರಿದಿಟ್ಟುಕೊಳ್ಳಿ. ನಂತರ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಗರಂ ಮಸಾಲಾ ಪುಡಿ, ಅರಶಿನ ಪುಡಿ, ಕರಿಮೆಣಸಿನ ಪುಡಿ, ಉಪ್ಪು ಹಾಕಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ ಬ್ರೆಡ್ಡನ್ನು ಲಟ್ಟಿಸಿ ಹೂರಣ ತುಂಬಿ ಮೊಟ್ಟೆಯಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಎಗ್ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ ಮ್ಯಾಮ್, ನಾವೀಗ ಕಡಲೆ ಹಿಟ್ಟಿನ ಹಲ್ವಾ ಮತ್ತು ಎಗ್ ಬೋಂಡ, ಎಗ್ ಪಕೋಡ ಅಲ್ಲ, ರೆಡಿಯಾಗಿದೆ. ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ? ಸ್ವೀಟ್ ನೋಡಿ ಆಮೇಲೆ ಖಾರದಕ್ಕೆ ಹೋಗೋದಲ್ಲ. ಓಕೆ, ತಗೊಳ್ಳಿ. ಇದು ಕಡಲೆ ಹಿಟ್ಟಿನ ಹಲ್ವಾ, ಚೆನ್ನಾಗಿದೆ. ನೋಡೋಕೆ ಕೂಡ ಘಮ ಘಮ ಅಂತ ಅನಿಸ್ತಂಟು. ನೀವು ಹೇಳಿದಾಗೆ ಅದರಲ್ಲಿ ನಾವು ಒಂದು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕದಿದ್ದು ಕೂಡ ಆ ಥರದ ಇದು ಹಾಕಿದಾಗ ಒಳ್ಳೆ ಚೆನ್ನಾಗಿ ಬಂದಿದೆಯಲ್ಲ.
ಗೊತ್ತೇ ಆಗಲ್ಲ, ನಾವೇನು ಕಡ್ಲೆಟ್ಟಿಂದ ಮಾಡಿದಂತ ಗೊತ್ತೇ ಆಗಲ್ಲ. ಹಲ್ವಾದ ಟೇಸ್ಟು ಸಾಕಾಗಿದೆ. ನಾರ್ಮಲಾಗಿ ನಾವೀಗ ಫಂಕ್ಷನಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದಲ್ಲ. ಓಕೆ, ಇವಾಗ ನಾವು ಎಗ್ಗಿನ ಪಕೋಡ ತಗೊಳ್ಳಿ. ಇದು ಬ್ರೆಡ್, ನಮ್ಮ ನಾರನ್ಸ್ ಅವರ ಬ್ರೆಡ್ ಮತ್ತು ಎಗ್ಗೆಲ್ಲ ಹಾಕಿ ಮಾಡಿದ್ರೆ ನೋಡ. ನಾವು ನಾರ್ಮಲ್ ಆಗಿ ಬ್ರೆಡ್ಡಿಂದ ಬೇರೆ ಬೇರೆ ಇದು ಮಾಡ್ತೇವೆ. ಈ ಥರ ಪಕೋಡ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಎಗ್ಗು ಕೂಡ ತಿಂದರೆ ಸಕ್ಕತ್ತಾಗಿರುತ್ತೆ. ಇದಂತೂ ಟೇಸ್ಟಿ ಘಮ ಉಂಟು. ಸಂಜೆ ಹೊತ್ತಿಗೆಲ್ಲ ಒಳ್ಳೆಯದು. ಹೌದು, ಇದು ಅಂತೂ ನಾನು ಇಲ್ಲಿಂದ 5 ಉಂಟಲ್ಲ, 5 ಕೂಡ ಒಮ್ಮೆ ಮುಗಿಸ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ಖುಷಿ ಆಗ್ತುಂಟಲ್ಲ. ಓಕೆ, ನಮಗೂ ಕೂಡ ಖುಷಿ ಆಗ್ತುಂಟು. ಅಂದರೆ ಎಗ್ಗಿಂದ ಈ ಥರ ಬ್ರೆಡ್ ಎಲ್ಲ ಯೂಸ್ ಮಾಡಿ ಪಕೋಡ ಎಲ್ಲ ಮಾಡ್ಬೋದು ಅಂತ ಚೆನ್ನಾಗಿ ಬಂದಿದೆ 2 ಡಿಶ್ ಕೂಡ. ಥ್ಯಾಂಕ್ ಯು ಮ್ಯಾಮ್. ನಾವು ಏನೇ ಅಡುಗೆ ಮಾಡಿದರೂ ಆಯಿಲ್ ಅಂತೂ ಬೇಕೇ ಬೇಕಲ್ಲ. ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಜಯಂತಿ ಅವರು 2 ಡಿಶ್ ಕೂಡ ಸಾಕಾಗಿ ಮಾಡಿದ್ದಾರೆ. ಕಡಲೆ ಹಿಟ್ಟಿನ ಹಲ್ವಾ ಹಾಗೆ ಎಗ್ ಪಕೋಡ 2 ಕೂಡ ಸಾಕಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಪಕೋಡ ಅಂತೂ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ಹಾಗಾಗಿ 2 ಡಿಶ್ ಕೂಡ ಸಾಕಾಗಿ ಬಂದಿದೆ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.